ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡ್ಕೊಳ್ತೇನೆ, ನೋಡುವ ಬನ್ನಿ. ಈಗ ಇದು ನೀರನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಉಗುರು ಬೆಚ್ಚನಾಗಿದೆ. ಈಗ ಇದರಲ್ಲಿ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಕಪ್ಪು ಹಿಟ್ಟು ಹಾಕ್ಕೊಳ್ತೇನೆ. ಒಟ್ಟಿಗೆ 2 ಕಪ್ಪಿಂದ ಮಾಡ್ತೇನೆ ನಾನು. ಅದು ಸ್ವಲ್ಪ 1 ಚಿಟಿಕೆ ಸೋಡಾ ಪುಡಿ ಸೇರಿಸಿದ್ದೇನೆ. ಇದಕ್ಕೆ ಹಿಟ್ಟಿಗೆ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಸಕ್ಕರೆ, 1 ಚಿಟಿಕೆ ಸೋಡಾ. ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕು. ತೆಳುವಾದರೆ ಮತ್ತೊಮ್ಮೆ ಹಿಟ್ಟು ಸೇರಿಸಬೇಕಾಗ್ತದಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಿದ್ದೇನೆ ನೀರು. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಇದು ನಾವು ಉಗುರು ಬೆಚ್ಚನ ನೀರು ಯಾಕೆ ಸೇರಿಸೋದಂದರೆ ಬೇಗನೆ ಹಿಟ್ಟು ಸ್ಮೂತ್ ಆಗಲಿ ಅಂತ. ತಣ್ಣೀರಲ್ಲೇ ಮಾಡಿಕೊಂಡ್ರು ಆಗುತ್ತೆ. ಉಗುರು ಬೆಚ್ಚನೆ ನೀರು ಹಾಕೋದ್ರಿಂದ ಪೂರಿ ಮೆದುವಾಗಿರುತ್ತೆ, ಹೋಟೆಲ್ದಾಗೆ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಈಗ ಒಟ್ಟಿಗೆ 1 ಸ್ಪೂನ್ ಆಯಿತು. ಇದನ್ನೊಂದು 10 ನಿಮಿಷ ಮುಚ್ಚಿಡುವ. ಈಗ ನೋಡಿ, ಇದೀಗ ಆಗಿದೆ. ಒಂದು ಅರ್ಧ ಗಂಟೆ ಸ್ವಲ್ಪ ಸ್ಮೂತ್ ಆಗಲಿ ಅಂತ. ಇವತ್ತು ನಾನು ಲಾಟೋದಿಲ್ಲ, ಅಂದರೆ ಇದರಲ್ಲಿ ಒತ್ತು ಮಣೆಯಲ್ಲಿ ಒತ್ತಿ ಹಾಕ್ತಿದ್ದೇನೆ. ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ತುಂಬಾ ತೆಳ್ಳಗಾಗೋದು ಬೇಡ. ಈಗ ಹಾಕ್ಕೊಳ್ತಿದ್ದೇನೆ. ನೋಡಿ, ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ನೋಡಿ, ನಾವು ಅದನ್ನು ಹೆಚ್ಚು ಇದು ಮಾಡಬಾರ್ದು. ಒತ್ತಬೇಕು ಹಾಕಬೇಕು. ಮತ್ತು ಬೆಂಕಿನೂ ಹಾಗೆ, ಅದಕ್ಕೆ ಜಾಸ್ತಿ ಬೆಂಕಿ ಆದ್ರೂ ಆಗೋದಿಲ್ಲ, ಕಡಿಮೆ ಬೆಂಕಿ ಆದ್ರೂ ಆಗೋದಿಲ್ಲ. ನೋಡಿ, ಈ ರೀತಿ ಬಂದಿದೆ. ಅಂದರೆ ಗೋಧಿ ಹಿಟ್ಟಲ್ಲಿ ಅಂತಂದರೆ ಮಾಡಿ ಸ್ವಲ್ಪ ಹೊತ್ತಾಗುವಾಗ ಅದು ಸ್ವಲ್ಪ ಕೆಳಗೆ ಹೋಗ್ತದೆ ಉಬ್ಬಿದ್ದು. ಹಾಗೆ ನೋಡಿ, ಗೋಧಿ ಒಳ್ಳೆ ರೀತಿಯಲ್ಲಿ ಉಬ್ಬಿದೆ. ಆದರೆ ಸ್ವಲ್ಪ ಹೊತ್ತಾಗುವಾಗ ಅದು ಕೆಳಗೆ ಹೋಗ್ತದೆ. ಆದರೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.